ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗ್ರೀನ್ ಬಸಳೆ ಪುಂಡಿ ಮಾಡ್ತಿದ್ದೀನಿ. ಬಸಳೆನ ತಗೊಂಡಿದ್ದೀನಿ, ಚಿಗುರು ಮಾತ್ರ ತಂದಿದ್ದೀನಿ, ಸಣ್ಣ ಸಣ್ಣದು. ಇದು ನಮ್ಮ ಮನೆಯಿಂದವೇ ಫ್ರೆಶ್ ಆಗಿದ್ದದು. ಈಗ ಕಟ್ ಮಾಡಿ ತಂದಿದ್ದೀನಿ. ಇದನ್ನೀಗ ಕ್ಲೀನ್ ಮಾಡಿ ತರಬೇಕಷ್ಟೇ. ಸಣ್ಣ ಸಣ್ಣ ಪೀಸ್ ಮಾಡಿ ತರ್ತೀನಿ ಕ್ಲೀನ್ ಮಾಡಿ. ಅಕ್ಕಿಯನ್ನು ತಗೊಂಡಿದ್ದೀನಿ, ಬೆಳ್ತಿಗೆ ದೋಸೆ ಅಕ್ಕಿ. ಇದನ್ನು ರಾತ್ರಿ ನೆನೆ ಇಟ್ಟಿದ್ದೀನಿ. ರಾತ್ರಿ ನೆನೆ ಇಟ್ಟು ಚೆನ್ನಾಗಿ ತೊಳೆದು ಈಗ ತಂದಿದ್ದೀನಿ. ಇದರಲ್ಲಿ 300 ಗ್ರಾಮ್ ಇದೆ. 2 ಹಸಿಮೆಣಸು ಹಾಕ್ತಿದ್ದೀನಿ, ಸ್ವಲ್ಪ ತೆಂಗಿನ ತುರಿ, ಜಾಸ್ತಿ ಕೂಡ ಹಾಕ್ಬೋದು. ಇದಕ್ಕೆ ಬಸಳೆ ಸೊಪ್ಪನ್ನು ಸಹ ಇದಕ್ಕೆ ಹಾಕ್ತಿದ್ದೀನಿ ರುಬ್ಬುವಾಗ. 10 ಬಸಳೆ ಸೊಪ್ಪು ತಗೊಂಡಿದ್ದೀನಿ ನಾನು. ಇದೀಗ ತೆಗಿಬೇಕು, ದಪ್ಪ ಇದ್ದದ್ದು ತೆಗೆದು ಕಟ್ ಮಾಡಬೇಕು. ಇದನ್ನು ಎಲ್ಲವನಿಗೆ ತೆಗಿತಿದ್ದೀನಿ, ದಪ್ಪ ಇದ್ದದ್ದು. ಇದನ್ನು ಬಿಸಾಡಬೇಡ, ಇದನ್ನು ಸಾಂಬಾರಿಗೆ ಹಾಕ್ಲಿಕ್ಕೆ. ಇದನ್ನೆಲ್ಲ ಕಟ್ ಮಾಡಿ ಹಾಕ್ತಿದ್ದೀನಿ ಇದಕ್ಕೆ. ಇದನ್ನು ಒಟ್ಟಿಗೆ ರುಬ್ಲಿಕ್ಕೆ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇದನ್ನೀಗ ಮೊದಲಿಗೆ ರುಬ್ಬಿ ತರ್ತಿದ್ದೀನಿ. ಅಕ್ಕಿಯನ್ನು ರುಬ್ಬಿ ತಂದಿದ್ದೀನಿ, ಬಾಣಲೆಯಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಗಟ್ಟಿ ಮಾಡಬೇಕು ಇದನ್ನು ಪುಂಡಿ ಮಾಡಲಿಕ್ಕೆ. ಸ್ವಲ್ಪ ಗಟ್ಟಿ ಪುಂಡಿ ಥರ ಆಗಬೇಕು ಇದು ಇಟ್ಟು. ಅಷ್ಟರಾಗಿ ಇದನ್ನು ಮಗುಚ್ತಾ ಇರಬೇಕು. ಈ ಇಟ್ಟು ಪುಂಡಿ ಅದಕ್ಕೆ ಬಂತು. ಆಯ್ತು, ಇದನ್ನು ತೆಗಿತಾ ಇದ್ದೀನಿ. ಬಸಳೆಯನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ತಂದಿದ್ದೀನಿ, ಚೆನ್ನಾಗಿ ತೊಳೆದು. ಈಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇಷ್ಟಿಷ್ಟು ದೊಡ್ಡದು ಕಟ್ ಮಾಡಿದ್ದೀನಿ, ಮುಚ್ತಾ ಇದ್ದೀನಿ. ಬೇಯಬೇಕು ಇದೊಂದು ಅರ್ಧ ಗಂಟೆ. ಇಟ್ಟು ತಣ್ಣಗೆ ಆಗಿದೆ. ಇದನ್ನೀಗ ಪುಂಡಿ ಮಾಡ್ತಾ ಇದ್ದೀನಿ. ಬಸಳೆ ಅಲ್ಲಿ ಬೇಯ್ತಾ ಇದೆ, ಅದಕ್ಕೆ ಹಾಕ್ಲಿಕ್ಕೆ ಇದೆ. ಈಗ ಸಣ್ಣ ಸಣ್ಣ ಪುಂಡಿ ಮಾಡಬೇಕು. ಹೀಗೆ ಬಸಳೆ ಪುಂಡಿ ನಾನು ಹಾಕಿದ್ದೀನಿ ವಿಡಿಯೋ, ಅದನ್ನು ಸಹ ನೋಡಿ. ಇದು ಗ್ರೀನ್ ಬಸಳೆ ಪುಂಡಿ. ಎಲ್ಲ ಪುಂಡಿ ಮಾಡಿ ಆಯಿತು. ಬಸಳೆ ಬೇಯ್ತಾ ಇದೆ, 1/4 ಗಂಟೆ ಆಯಿತು. ತೆಗಿತಾ ಇದ್ದೀನಿ. ಅರ್ಧ ಗಂಟೆ ಬೇಯಬೇಕು ಇನ್ನು. ಇದು ಒಟ್ಟಿಗೆ ಅರ್ಧ ಗಂಟೆ ಬೇಯಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಈರುಳ್ಳಿ ಟೊಮೆಟೊ ಒಂದೊಂದು ತಗೊಂಡಿದ್ದೀನಿ. ಈರುಳ್ಳಿ ಒಂದು, ಟೊಮೆಟೊ ಒಂದು. ಇದನ್ನು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಹೀಗೆ 1/4 ಗಂಟೆ ಆಯ್ತಷ್ಟೇ ಇಟ್ಟು. ಇನ್ನು 1/4 ಗಂಟೆ ಬೇಯಬೇಕಿದು. ಇದರೊಟ್ಟಿಗೆ ಪುಂಡಿ ಸಹ ಹಾಕ್ತೀನಿ. ಇನ್ನು 1/4 ಗಂಟೆ ಬೇಯಬೇಕಿದು. ಮುಚ್ಚಿ ಇಡ್ತಾ ಇದ್ದೀನಿ. ಅರ್ಧ ಗಂಟೆ ಆಯ್ತು, ತೆಗಿತಾ ಇದ್ದೀನಿ. ಬಸಳೆ ಕೂಡ ಬೆಂದಿದೆ, ಪುಂಡಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಆಯ್ತು, ಇದನ್ನು ತೆಗಿತಾ ಇದ್ದೀನಿ. ಈಗ ಮಸಾಲೆ ರೆಡಿ ಮಾಡಬೇಕಷ್ಟೇ. ಈಗ ಬಾಣಲೆ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ಮಸಾಲನೆಲ್ಲ ಹುರ್ಕೊಳ್ಬೇಕು. ಈಗ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಈಗ ಉದ್ದಿನ ಬೇಳೆ ಹಾಕ್ತೀನಿ, 1 ಟೀ ಸ್ಪೂನು. ಕಡಲೆಬೇಳೆ 1 ಟೀ ಸ್ಪೂನು. ಮೆಂತ್ಯ ಹಾಕ್ತಿದ್ದೀನಿ, 6 ಕಾಳು ತಗೊಂಡಿದ್ದೀನಿ. ಜೀರಿಗೆ ಅರ್ಧ ಟೀ ಸ್ಪೂನು. ಸಾಸಿವೆ 1 ಟೀ ಸ್ಪೂನು,
ಕಾಳು ಮೆಣಸು 8, ಕೊತ್ತಂಬರಿ 1 ಟೇಬಲ್ ಸ್ಪೂನು. ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ. ಬೆಳ್ಳುಳ್ಳಿ ಹಾಕ್ತಿದ್ದೀನಿ, 8 ತಗೊಂಡಿದ್ದೀನಿ. ಶುಂಠಿ ಅರ್ಧ ಇಂಚು. ಈರುಳ್ಳಿ ಹಾಕ್ತಿದ್ದೀನಿ, ಒಂದು ಈರುಳ್ಳಿ ಬೇಯುವಾಗ ಹಾಕಿದ್ದೀನಿ, ಬಸಳೆ ಬೇಯುವಾಗ. ಇದೀಗ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಾಗಿ ಆಗುವ ತನಕ. ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಈಗ 2 ಸಣ್ಣ ಮೆಣಸು ತಗೊಂಡಿದ್ದೀನಿ. ಇದು ಖಾರ ಇದೆ. ಇದರ 7 ಹಸಿಮೆಣಸು ತಗೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದರ ಹಸಿ ಬರುತ್ತೆ ಹಸಿಮೆಣಸು. ಮೆಣಸೆಲ್ಲ ಫ್ರೈ ಆಯಿತು ಚೆನ್ನಾಗಿ. ತೆಂಗಿನ ತುರಿ ಹಾಕ್ತಿದ್ದೀನಿ, ಅರ್ಧಷ್ಟು ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ತಗೊಂಡಿದ್ದೀನಿ, ಇಷ್ಟೇ ತಗೊಂಡಿದ್ದೀನಿ. ಇಂಗು ಹಾಕ್ತಿದ್ದೀನಿ ಸ್ವಲ್ಪ. ತೆಂಗಿನ ತುರಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ತೆಂಗಿನ ತುರಿಗಳು ಚೆನ್ನಾಗಿ ಫ್ರೈ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇದು ಸಾಕಿದೆ ಫ್ರೈ ಆದದ್ದು. ಇದು ಹುಣಸೆ ಹುಳಿ ಇಷ್ಟು ತಗೊಂಡಿದ್ದೀವಿ, ಸಣ್ಣ ಒಂದು ಪೀಸು. 1/4 ಟೀ ಸ್ಪೂನ್ ಅರಶಿನ. ಇದನ್ನೆಲ್ಲವನ್ನು ಈಗ ರುಬ್ಬಿ ತರ್ತಿದ್ದೀನಿ. ಪುಂಡಿಯನ್ನು ಪುನಃ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ, ತಣ್ಣಗೆ ಆಗಿತ್ತು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಸಾಲವನ್ನೆಲ್ಲ ರುಬ್ಬಿ ತಂದಿದ್ದೀನಿ, ಈಗ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ತೇವೆ. ಬೇಕಾದರೆ ಮತ್ತೆ ನೀರು ಹಾಕ್ಬೇಕು, ಜಾಸ್ತಿ ನೀರು ಮಾಡಬಾರ್ದು ಇದನ್ನು. ಸ್ವಲ್ಪ ನೀರು ಹಾಕ್ತಿದ್ದೀನಿ, ಚೆನ್ನಾಗಿ ಕುದಿ ಬರಬೇಕಿದು. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಎಲ್ಲ. ಚೆನ್ನಾಗಿ ಕುದಿ ಬರಬೇಕು. ಮುಚ್ಚಿಡ್ತಾ ಇದ್ದೀನಿ, ತೆಗಿತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಮಿಕ್ಸ್ ಮಾಡಬೇಕು ಇದನ್ನು. ಇದು ಬೇಯಲಿಕ್ಕೆ ಇಡುವಾಗ ಸ್ವಲ್ಪ ನೀರಾಗಿ ಬೇಯಲಿಕ್ಕೆ ಇಡಬೇಕು, ಇಲ್ಲಾಂದರೆ ಬಸಳೆಯಲ್ಲಿ ನೀರಿರುತ್ತೆ, ನಾವು ತೊಳೆದ ನೀರೆಲ್ಲ ಅದರಲ್ಲಿ ಇರುತ್ತೆ ಎಲೆಯಲ್ಲಿ.
ಗ್ರೀನ್ ಬಸಳೆ ಪುಂಡಿ ರೆಡಿ ಆಯಿತು. ಚೆನ್ನಾಗಿದೆ ಇದು, ನೀವು ಸಹ ಟ್ರೈ ಮಾಡಿ.